ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಬನ್ನಿ ಇವತ್ತಿನ ಪುಟಾಣಿಯೊಂದಿಗೆ ಮಾತಾಡ್ಕೊಂಬರೋಣ. ಹಾಯ್. ಹಾಯ್. ಹೆಸರು ನಿಂದು? ಅವಿರತ್. ಅವಿರತ್. ಅವಿರತ್ ಅಂದರೆ ಎಂತವ? ಮಗಳಿದ್ರೆ ಆಯ್ತಾ? ಅದು ಅವಿರತ. ಅವಿರತ್ ಅಂದರೆ ನೀನು ಅಲ್ವಾ? ಹಾಂ. ಅದನ್ನಾದ್ರೆ ಹೇಳ್ಬೋದಿತ್ತಲ್ಲ ನಿಂಗೆ ನಾನೇ ಅಂತೇಳಿ. ಜಾಸ್ತಿ ಮಾತಾಡಬೇಡ ಹೇಳಿದಾರ? ಹಾಂ ಆಯಿತು. ಸ್ಮೈಲ್ ಮಾಡಿದ್ರೆ ಮುಗೀತಾ? ನಾನು ಹಾಗಿದ್ರೆ ಸ್ಮೈಲ್ ಮಾಡ್ತಾ ಕೂತ್ಕೋತೇನೆ. ಸರಿ, ಯಾರಿಟ್ರಿ ನಿನ್ನ ಹೆಸರು ಅವಿರತ್ ಅಂತ? ಅಪ್ಪ ಅಮ್ಮ ಇಬ್ಬರು ಸಹ. ಹೌದಾ? ನಿಂಗೆ ಗೊತ್ತಿತ್ತಾ ಅವ್ರು ಇಟ್ಟದಂತ? ಅವ್ರು ಹೇಳಿತ್ತು. ಯಾರು, ಅಪ್ಪ ಮತ್ತು ಅಮ್ಮ ಹೇಳಿದ್ರಾ ನಾನು ಇಟ್ಟದು ಅಂತ? ಹಾಂ. ಹೇಗಿತ್ತಂತ ನಿನ್ನದು ನಾಮಕರಣದ ದಿವಸ ಸೆಲೆಬ್ರೇಷನ್? ನನಗೆ ಗೊತ್ತಿಲ್ಲ. ಅದೊಂದ್ಸ ಕೇಳಬೇಕಿತ್ತು. ಹೆಸರಿಟ್ಟದ್ದು ಯಾರಂತ ಕೇಳಿದ್ಯಂತೆ, ಇದೊಂದ್ಸ ಕೇಳಬೇಕಿತ್ತಲ್ಲ ಹೇಗಿತ್ತು ಸೆಲೆಬ್ರೇಷನ್ ಅಂತ? ಗೊತ್ತಿಲ್ಲ ನನಗೆ. ಕೇಳು. ಗಮ್ಮತ್ತಿತ್ತ ಇಲ್ಲ ಬೇಜಾರಿತ್ತಾ ಅಂತ ಹೇಳ್ಕೊ, ಆಯ್ತಾ? ಸರಿ, ಎಲ್ಲಿಂದ ಬಂದ್ಯಾ? ಎಲ್ಲಿಂದ ಬಂದದ್ದು? ಪೆರಂಪಲ್ಲಿಯಿಂದ. ಪೆರಂಪಳ್ಳಿಯಿಂದ ಇಲ್ಲಿಗೆ ಬಂದ್ಯಾ? ಹೇಗೆ ಬಂದಿ? ಆಟೋದಲ್ಲಿ. ಆಟೋದಲ್ಲಿ ಬಂದದ್ದಾ? ಎಷ್ಟು ದೂರ ಆಗ್ತದೆ ಉಡುಪಿಯಿಂದ ಇಲ್ಲಿಗೆ? ಸಾರಿ, ಪೆರಂಪಳ್ಳಿಯಿಂದ ಇಲ್ಲಿಗೆ? ಹತ್ತು ನಿಮಿಷದಲ್ಲಿ ಬಂದ್ಯಾ ಅಲ್ಲ 2 ನಿಮಿಷದಲ್ಲಿ ಬಂದ್ಯಾ? 13 ನಿಮಿಷದಲ್ಲಿ ಬಂದದ್ದು. 13 ನಿಮಿಷ ಬೇಕಾ? ಹಾಂ. ರಿಕ್ಷಾದಲ್ಲಿ ಎಂತ ಪದ್ಯ ಹೇಳ್ತಾ ಬಂದ್ಯಾ ಅಲ್ಲ ಸುಮ್ಮನೆ ಕೂತಿದ್ಯಾ? ಸುಮ್ಮನೆ ಕೂತ್ಕೊಂಡಿದ್ದೆ. ನೀ ಸೈಲೆಂಟಾ? ಹಾಂ. ಸೈಲೆಂಟ್ ಹುಡುಗವಾ? ಹೌದು. ಹೌದಾ? ಎಷ್ಟು ಕೇಳ್ತಾರೆ ಕ್ವಶನ್ ಅಷ್ಟು. ಸ್ಕೂಲಲ್ಲೆಲ್ಲ ಪಾಠ ಮಾಡೋಕೆ ಹೇಳ್ತಾರಲ್ಲ, ಆಚೆ ನೋಡಲಿಕ್ಕಿಲ್ಲ, ಸುಮ್ಮನೆ ಕೂತ್ಕೊಂಡಿರಬೇಕು, ಕ್ಲಾಸ್ ಕೇಳ್ತಾ ಇರಬೇಕು. ಹಾಂ, ಊಟ ಮಾಡಿದ್ಯಾ? ಹಾಂ. ತಿಂದ್ಯಾ? ಹಾಂ. ಇಷ್ಟೇ ಹೇಳ್ಬೇಕಂತ ಹೇಳಿದಾರಾ? ಇಲ್ಲ. ಮತ್ತು ನೀನು ಹಾಗೆ ಮಾತಾಡ್ತಿದ್ಯಲ್ಲ, ಹೆದರಿಕೆ ಆಗ್ತುಂಟಾ? ಇಲ್ಲ. ಮತ್ತೆಂತ ಆಗ್ತುಂಟು? ಖುಷಿ ಆಗ್ತುಂಟಾ? ಅಸ್ಸ ಇಲ್ವಾ? ಎಕ್ಸೈಟ್ಮೆಂಟಲ್ಲಿದೆಯಾ? ಓ, ನಾನೊಂದು TV ಚಾನಲ್ಗೆ ಬಂದಿದ್ದೀನಿ ಅಂತ ಹೇಳ್ಕೊಂಡು. ಅದು ಸಹ ಇಲ್ವನಾ? ಮತ್ತೆ ಏನಿಲ್ಲ, ಏನೋ ಮನೇಲಿ ಒಂದು ಹೇಳಿದ್ರು ನಾನು ಬಂದೆ ಕೂತೆ ಅಂತವಾ? ಎಲ್ಲ. ಅದು ಸಹ ಇಲ್ಲ. ಮತ್ತೆ ಎಂತ ಅನಿಸ್ತುಂಟು ಈಗ ನಿಂಗೆ? ನಾನು ಎಂತೆಲ್ಲ ಕ್ವಶನ್ ಕೇಳ್ತೇನೆ ಅಂತ ಹೆದರಿಕೆ ಆಗ್ತುಂಟಾ? ಹೌದಾ? ನಿಜ ಹೇಳು, ಪರವಾಗಿಲ್ಲ. ಇಲ್ವಾ? ಏನೋ ಒಂದು ಬಂದಿದ್ದೇನೆ, ಮಾತಾಡ್ತೇನೆ, ಹೋಗ್ತೇನೆ ಅಂತವ? ಹಾಂ. ಎಂತ ತಿಂಡಿ ತಿಂದ್ಯಾ? ತಿಂಡಿ ಏನು ತಿಂದು? ತಿಂಡಿ ನಾನು ಬಜಿಲ್ ತಿಂದು. ಹೌದಾ? ಹಾಂ. ಬೇರೆ ಎಂತ ತಿಂಡಿ ಮಾಡೋದಿಲ್ಲ ಮನೆಯಲ್ಲಿ? ಮಾಡ್ತಾರೆ. ಎಂತೆಲ್ಲ ಸ್ಪೆಷಲ್ ಮಾಡ್ತಾರೆ? ದೋಸೆ ಮಾಡ್ತಾರೆ ಅಮ್ಮ, ಮತ್ತು ಚಪಾತಿ ಮತ್ತು ಪೂರಿ. ಚಪಾತಿ, ಪೂರಿ, ದೋಸೆ. ಹಾಂ. ಬೇರೆ ಏನಿಲ್ಲ? ಅದು ಕೆಲವೊಂದು ಸತಿ ಅಷ್ಟೇ. ಬೇರೆ ಎಂತ ಬೇರೆ ಮಾಡ್ತಾರೆ? ಇಡ್ಲಿ ಎಲ್ಲ. ಇಡ್ಲಿ ಮಾಡ್ತಾರಾ? ಹಾಂ. ನಿಂದು ಫೇವ್ರೆಟ್ ತಿಂಡಿ ಯಾವುದು? ನನ್ನ ಚಪಾತಿ. ಚಪಾತಿ. ಎಷ್ಟು ತಿಂತೀಯ ಚಪಾತಿ? 3 ತಿಂತೇನೆ. 3 ಫೇವ್ರೆಟ್ ತಿಂಡಿಯಾಗಿ? ಹಾಂ. ಸಾಕ ನಿಮಗೆ 3? ಹಾಂ. ಜಾಸ್ತಿ ಅಂದರೆ ಎಷ್ಟು ತಿನ್ಬೋದು ನೀನು? 3ಕ್ಕಿಂತ ಜಾಸ್ತಿ? 5. ಚಪಾತಿಗೆ ಏನಿರ್ತದೆ ಸೈಡ್ ಡಿಶ್? ಬಾಜಿ. ಬಾಜಿಯಾ? ಹ್ಞೂ. ಬಾಜಿ ಇಷ್ಟ ಆಗ್ತದೆ ನಿಮಗೆ? ಹಾಂ. ಅಮ್ಮ ಮಾಡೋ ಬೇರೆ ತಿಂಡಿ ಎಲ್ಲ ಯಾವುದು ಲೈಕ್ ನಿಮಗೆ ಇಷ್ಟ ಇರೋದಿಲ್ಲ ಅಂಥ ತಿಂಡಿ ಯಾವುದು ಅಮ್ಮ ಮಾಡೋ ತಿಂಡಿಯಲ್ಲಿ? ನನಗೆ ಉಪ್ಪಿಟ್ಟು. ಉಪ್ಪಿಟ್ಟು ಇಷ್ಟ ಆಗೋದಿಲ್ವಾ? ಮತ್ತೆ ಮಾಡೋದು ಯಾಕೆ ಅಮ್ಮ? ನನಗೆ ಗೊತ್ತಿಲ್ಲ. ನಿಂಗೆ ಇಷ್ಟ ಇಲ್ಲ ಅಂತ ಮಾಡೋದಿರ್ಬೇಕಂದ್ರೆ ನೀನು ತಿನ್ನಬಾರ್ದಲ್ಲ? ಹಾಂ. ಅಲ್ವಾ? ಯಾರು ತಿಂತಾರೆ ಉಪ್ಪಿಟ್ಟು ಜಾಸ್ತಿ ಮನೆಯಲ್ಲಿ? ಅಪ್ಪ. ಅಪ್ಪ. ಅದಕ್ಕೆ ಅಪ್ಪನಿಗೆ ಇಷ್ಟ ಅಂತ ಮಾಡೋದೇನ? ನೀನು ತಿನ್ನಿಲ್ಲ ಅಂದರೆ ಪರವಾಗಿಲ್ಲ ಅಂತ ಹೇಳ್ಕೊಂಡು. ನೀನು ಬೈತೀಯ ಅಮ್ಮನಿಗೆ ಉಪ್ಪಿಟ್ಟು ಮಾಡಿದ ದಿವಸ? ಇಲ್ಲ. ಪರವಾಗಿಲ್ಲ, ಉಪ್ಪಿಟ್ಟು ಮಾಡಿದ್ರಲ್ಲಿ ಸ್ವಲ್ಪ ತಿಂತೀನಂತ ತಿಂತೀಯ? ಹಾಂ. ನೀನು ತಿನ್ನದೇ ಇರೋ ತಿಂಡಿ ಯಾವುದಾ? ಇಲ್ಲ, ಇಲ್ಲ. ಎಲ್ಲ ಸಹ ತಿಂತೆ, ಅದು ತಿನ್ನೋದಿಲ್ಲ ಇದು ತಿನ್ನೋದಿಲ್ಲ ಅಂತ ಏನಿಲ್ಲ. ಹಾಂ. ಯಾವ ಸ್ಕೂಲಿಗೆ ಹೋಗ್ತಿದ್ಯಾ? ಹಾಂ, ಶಾಂತಿನಿಕೇತನಿಗೆ. ಎಲ್ಲಿ ಬರ್ತದೆ ಸ್ಕೂಲ್? ಹಳೆಬರಲ್ಲಿ. ಹೇಗೆ ಹೋಗೋದು? ಹಾಂ. ಹೇಗೆ ಹೋಗ್ತಿ? ಆಟೋದಲ್ಲಿ. ಬರುವಾಗ? ಆಟೋದಲ್ಲಿ ಹೋಗೋದು, ಆಟೋದಲ್ಲೇ ಬರೋದು, ಬಸ್ಸಲ್ಲಿ ಹೋಗೋ ಸೀನೇ ಇಲ್ಲ. ಇಲ್ಲ. ಹೋಗಿದ್ಯಾ ಬಸ್ಸಲ್ಲಿ ಎಲ್ಲಿಗಾದರೂ? ಹಾಂ, ಹೋಗಿದ್ದೇನೆ. ಎಲ್ಲಿ ಹೋಗಿದ್ಯಾ? ಮದುವೆಗೆಲ್ಲ. ಯಾರ ಮದುವೆಗೆ? ಹಾಂ. ಯಾರ ಮದುವೆಗೆ ಹೋಗಿದ್ದಿ? ಅದು ಯಾರ ಮದುವೆಗೆ ಅಂತ ಗೊತ್ತಿಲ್ವಾ? ಏನೋ ಅಪ್ಪ ಅಮ್ಮ ಕರ್ಕೊಂಡೋದ್ರು, ಓದಿ ಊಟ ಮಾಡಿದ್ದು ಬಂದು ಅಲ್ಲ? ಹಾಂ. ಎಲ್ಲಿ ಹೋದದ್ದು ಮದುವೆಗೆ? ಮದುವೆಗೆ ಮಣಿಪಾಲಲ್ಲಿ ಒಂದು ಉಂಟಲ್ಲ ಅದು. ಮಣಿಪಾಲದಲ್ಲಿ ತುಂಬ ಉಂಟು. ಹಾಂ. ಅಂದರೆ ಯಾವುದಂತ ನೋಡ್ಕೊಳ್ಳಿ ನಾನು.
ಹೋಟೆಲಾ ಹಾಲಾ ಮನೆಯ ಎಂತ ಹಾಲ್. ಹಾಲಾ ಹಾಂ ಒಳ್ಳೆಯ್ತಾ ಹಾಲ್? ಹಾಂ ಮಣಿಪಾಲ ಬಿಟ್ಟರೆ ಬೇರೆ ಎಲ್ಲಿ ಹೋಗಲಿಲ್ಲ ನೀನು? ಹೋಗಿದ್ದೇನೆ. ಎಲ್ಲಿ ಹೋಗಿದ್ದಿ ಬೇರೆ ಕಡೆ? ಹಾಂ ಕಾರ್ಕಳಕ್ಕೆ. ಕಾರ್ಕಳಕ್ಕೆ ಹೇಗೆ ಹೋಗಿದ್ದಿ? ಬಸ್ಸಲ್ಲಿ ಹೋದ್ಯಾ? ಹಾಂ ಹಾಂ ಆಪಂದ ಆಟೋದಲ್ಲಿ. ಆಟೋದಲ್ಲಿ ಹೋದದ್ದಾ? ಹಾಂ. ನಿಂಗೆ ಆಟೋದಲ್ಲಿ ಹೋಗಿ ಹೋಗಿ ಬೋರ್ ಆಗೋದಿಲ್ಲ? ಬಸ್ಸಲ್ಲಿ ಹೋಗ್ಬೇಕಂತ ಅನಿಸೋದಿಲ್ಲ? ಇಲ್ವಾ? ಎಂಥ ಹುಡುಗ ಮಾರೆ, ಆಟೋದಲ್ಲೇ ಹೋಗ್ಲಿಕ್ಕೆ ಇಷ್ಟಪಡ್ತಾನೆ, ಬಸ್ಸಲ್ಲಿ ಹೋಗಬೇಕು, ಎಂಜಾಯ್ ಮಾಡಬೇಕು, ಅದೆಲ್ಲ ಏನಿಲ್ಲ ಅಲ್ವಾ? ಮನೇಲಿ ಎಷ್ಟು ಜನ ಇದ್ದೀರಾ? 4. ಯಾರ? 4 ಜನ? ಅಪ್ಪ ಅಮ್ಮ ನಾನು ಮತ್ತು ತಂಗಿ. ತಂಗಿ ಇದ್ದಾಳಾ? ಹಾಂ. ಓಕೆ. ಈಗ 4 ಜನರಲ್ಲಿ ಯಾರು ತುಂಬ ಜೋರು? ಅಮ್ಮ. ಅಮ್ಮ ಜೋರಾ? ಹಾಂ. ಯಾಕೆ? ನಿಂಗೆ ಉಪ್ಪಿಟ್ಟು ಮಾಡಿ ಹಾಕ್ತಾರಂತವ ಜೋರು? ಬೈತಾರೆ ಅದಕ್ಕೆ. ಓ, ಅಪ್ಪ ಬೈಯೋದಿಲ್ವಾ? ಯಾಕೆ ಅಪ್ಪ ಬೈಯೋದಿಲ್ಲ? ಅಪ್ಪ ಬೈಯೋದಿಲ್ಲ. ಅಪ್ಪನ ಹತ್ರ ನೀನು ಮಾತಾಡೋದಿಲ್ವ ಏನು? ಅಮ್ಮನಿಗೆ ಜಾಕೆ ಮಾತಾಡ್ತೀಯನ? ಇಲ್ಲ. ಇಲ್ವಾ? ಮತ್ತೆ ಯಾಕೆ ಅಮ್ಮ ನಿಂಗೆ ಜಾಸ್ತಿ ಬೈಯೋದು? ಅದು ಬರೆಯೋದಿದ್ರಿ. ಓ, ಲೇಜಿ ಪರ್ಸನ್ ನೀನು? ಹಾಂ, ಲೇಜಿ ಪರ್ಸನ್ ಅನ್ನು? ಅಲ್ಲ, ಹೋಮ್ವರ್ಕ್ ಎಲ್ಲ ಮಾಡದೇ ಇರ್ತೀಯಾ ಅಂತಲ್ಲ? ಹೋಮ್ವರ್ಕ್ ಮಾಡ್ತೇನೆ, ಅದು ಕೆಲವೊಂದು ಸತಿ ಬರೆಯೋದಿಲ್ಲಲ್ಲ ಅದಕ್ಕೆ. ಓಕೆ. ಯಾಕೆ ಬರೆಯೋದಿಲ್ಲ ನೀನು? ಅದು ಆಟ ಆಡ್ಬೇಕಂತ ಅನಿಸ್ತದೆ. ಹಾಂ, ಉದಾಸೀನ ಆಗ್ತದಾ? ಅಲ್ಲ, ಆಟ ಆಡ್ಬೇಕಂತ ಅನಿಸ್ತದೆ. ಓ, ಆಟ ಆಡ್ಬೇಕು ಅನಿಸಿದರೆ ಬರೆಯೋದಿಲ್ವಾ? ಸ್ಕೂಲಲ್ಲಿ ಬರೆಯೋದಿಲ್ವಾ? ಬರೀತೇನೆ. ಅಲ್ಲಲ್ಲ, ಸ್ಕೂಲಲ್ಲಿ ಈಗ ನೀವು ಹೋಮ್ವರ್ಕ್ ಮಾಡೋದು ಆದರೆ ಬರೆಯೋದಿಲ್ವಾ? ಬರೆಯೋದಿಲ್ಲ. ಬರೆಯೋದಿಲ್ವಾ? ಹ್ಞೂ, ಅದು ನಾಳೆ ತೋರಿಸ್ಲಿಕ್ಕಲ್ಲ. ಓ, ಹಾಗೆ. ಎಂತೆಲ್ಲ ಆಟ ಆಡ್ತೀಯಾ? ಅಂತ ಆಟ ಏನೆಲ್ಲ ಆಟ ಆಡ್ತೀಯಾ ಕೇಳಿದ್ದು? ನಾನು ಕ್ರಿಕೆಟ್ ಆಟ ಆಡ್ತೇನೆ ಮತ್ತು ಸೈಕಲ್ ಬಿಡ್ತೇನೆ. ಅಮ್ಮ ಏನು ಮಾಡ್ತಾರೆ? ಅಮ್ಮ ಟೀಚರ್. ಟೀಚರು? ಆ ಟೀಚರ್ ಅದಕ್ಕೆ ನಿಮಗೆ ಜಾಸ್ತಿ ಬೈಯೋದಾ ಅಂತಲ್ಲ? ಎಷ್ಟನೇ ಕ್ಲಾಸ್ ಅದಾವ ಟೀಚರ್? 6th ಇದು. 6th? ಅಮ್ಮನ ಸ್ಕೂಲಿಗೆ ಹೋಗಿದ್ಯಾ? ಹಾಂ. ಅಮ್ಮನ ಸ್ಕೂಲ್ ಯಾವುದು? ನೆಹರು. ಅದೆಲ್ಲಿ ಬರ್ತದೆ? ಹೊಸಳ್ಳಿ ಊರಲ್ಲಿ ಅಲ್ಲಿ. ಓ, ಅಲ್ಲಿಯಾ? ಈಗ ನೀನು ಹೋಗೋ ಸ್ಕೂಲಿಗೆ ಅಮ್ಮ ಬರ್ತದಾ? ಇಲ್ಲ, ಅಮ್ಮನದು ಬೇರೆ ಸ್ಕೂಲ್? ಹೌದು. ಓಕೆ. ಅಮ್ಮ ಸಹ ನಿಮ್ಮ ಜೊತೆ ಬರೋದಾ? ಹಾಂ. ಮಧ್ಯಾಹ್ನ ಟಿಫಿನ್ಗೆಲ್ಲ ಎಂತ ಇರ್ತದೆ? ಊಟ. ಡಬ್ಬಿ ತಗೊಂಡು ಹೋಗ್ಲಿಕ್ಕಿಲ್ವಾ? ಹಾಂ. ಎಂತ ತಗೊಂಡು ಹೋಗ್ತೀಯ ಡಬ್ಬಿಗೆ? ಡಬ್ಬಿಗೆ ಅನ್ನ ಮತ್ತು ಕೆಲವೊಂದು ಸತಿ ಮೊಸರು ಮತ್ತು ಉಪ್ಪಿನಕಾಯಿ ತಗೊಂಡು ಹೋಗ್ತೇನೆ. ಖಾಲಿ ಮೊಸರು ಮತ್ತು ಉಪ್ಪಿನಕಾಯಿ ತಗೊಂಡು ಹೋಗೋದಾ? ಹಾಂ. ಅದನ್ನು ಹೇಗೆ ತಿಂತೀವಿ ಮೊಸರು ಮತ್ತು ಉಪ್ಪಿನಕಾಯಿ? ಅನ್ನದೊಟ್ಟಿಗೆ. ಅನ್ನದೊಟ್ಟಿಗೆ? ನೀನು ಹೇಳಿಲ್ಲ, ನೀನು ಹೇಳಿದೆ ಮೊಸರು ಮತ್ತು ಉಪ್ಪಿನಕಾಯಿ ತಗೊಂಡು ಹೋಗ್ತೀಯ ಅಂತ ಹೇಳಿದಿ. ಹಾಂ. ಮತ್ತು ಇದು ದೋಸೆ ತಗೊಂಡು ಹೋಗೋದಿಲ್ಲ? ಇಡ್ಲಿ ತಗೊಂಡು ಹೋಗೋದಿಲ್ಲ? ಇಡ್ಲಿ ತಗೊಂಡು ಹೋಗೋದಿಲ್ಲ. ಯಾಕೆ? ದೋಸೆ ತಗೊಂಡು ಹೋಗ್ತೇನೆ. ಇಡ್ಲಿ ಒಳ್ಳೆ ಆಗೋದಿಲ್ಲ ಅಮ್ಮ ಮಾಡೋದು? ಅಲ್ಲ, ಅದು ಮಾಡಲಿ ಅಮ್ಮ ಮಾಡೋದಿಲ್ಲ ಕೆಲವೊಂದು ಸತಿ. ಅಪರೂಪಕ್ಕೆ ಮಾಡೋದಾ? ಹಾಂ. ಮತ್ತು ಚಪಾತಿ ತಗೊಂಡು ಹೋಗ್ತೀಯಾ? ಹಾಂ. ಈಗ ನೀನು ಟಿಫಿನ್ ಬಾಕ್ಸ್ ತಗೊಂಡು ಹೋಗ್ತೀಯಲ್ಲ, ಹಾಂ, ಶೇರ್ ಮಾಡ್ಕೊಳ್ತೀರಾ ಅಲ್ಲ ನೀನು ಒಬ್ಬನೇ ತಿಂತೀಯ? ಶೇರ್ ಮಾಡ್ಕೊಳ್ತೇವೆ. ಬೇರೆಯವರೆಲ್ಲ ಏನೆಲ್ಲ ತರ್ತಾರೆ ನಿಮಗೆ? ಬೇರೆಯವ್ರದ್ದು ಅಮ್ಮನವ್ರು ಮಾಡಿದ ತಿಂಡಿಯಲ್ಲಿ ಯಾವ್ದು ಇಷ್ಟ? ಪುಳಿಯೋಗರೆ. ಪುಳಿಯೋಗರೆ ಇಷ್ಟವಾ? ಹಾಂ. ನಿಂದು ಬೆಸ್ಟ್ ಫ್ರೆಂಡ್ ಯಾರೀಗ? ಮನ್ನಿತ್ತು. ಅವನೇ ತರೋದಾ ಪುಳಿಯೋಗರೆ ಎಲ್ಲ? ಇಲ್ಲ, ಅವ ಚಪಾತಿಗೆ ಇದು ಜೇನುತುಪ್ಪ ಹಾಕಿ ತರ್ತಾನೆ. ಅದು ನಿಂಗೆ ಇಷ್ಟ ಆಗೋಲ್ಲ? ಟೇಸ್ಟ್ ಆಗ್ತದೆ. ನಿಮ್ಮ ಮನೇಲಿ ಟ್ರೈ ಮಾಡಿದ್ಯಾ ಹಾಗೆ ತಿಂದು? ಇಲ್ಲ. ಯಾಕೆ? ನಾನು ಟ್ರೈ ಮಾಡಲಿಲ್ಲ. ನೀನು ಮತ್ತೇನು ಬೇರೆ ಟ್ರೈ ಮಾಡಿದೆ ಚಪಾತಿಗೆ? ನಾನು ಕೆಚಪ್ ಹಾಕಿ ತಿಂದಿದ್ಯಾ? ಕೆಚಪ್ ಹಾಕಿ ತಿಂದಿಲ್ಲ ನಾನು. ಇದು ಯಾವುದು ಅದು ಚಾಕ್ಲೇಟ್ ಇದು ಕ್ರೀಮ್ ಬರ್ತದಲ್ಲ ಅದನ್ನು ಹಾಕಿ ತಿಂದಿದ್ದೇನೆ. ಒಳ್ಳೆ ಆಗ್ತದಾ? ಹಾಂ. ಓಕೆ. ಮನೇಲಿ ಯಾರು ಜಾಸ್ತಿ ಪೋಖ್ರಿ ಮಾಡೋದು, ನೀನಾ ತಂಗಿಯ? ಅವಳು. ತಂಗಿಯ? ಹಾಂ. ಯಾಕೆ ನೀನು ಸೈಲೆಂಟ್ ಇರ್ತೀಯ ಅಂತವಾ? ಹಾಂ. ನೀನು ಸೈಲೆಂಟ್ ಇರ್ತೀಯಾ? ಹಾಂ. ಇಲ್ಲಪ್ಪ, ನನಗೆ ನೀನು ಡೌಟ್ ಸೈಲೆಂಟ್ ಇರೋದು. ಅಮ್ಮ ಜಾಸ್ತಿ ಬೈದು ನಿಂಗೆ ಅಲ್ಲ? ಹಾಂ. ಮತ್ತೆ ಯಾರು ಸೈಲೆಂಟ್ ಆಗಿದ್ರೆ? ನನಗೆ ಸಹ ಅಲ್ಲ, ಅವಳಿಗೆ ಸಹ ಬೈತಾಳೆ. ಅವಳಿಗೆ ಸಹ ಬೈತಾಳ? ಹಾಂ. ಅಮ್ಮ ಹೇಗೆ ಬೈತಾರೆ? ಹಾಂ, ಹೇಗೆ ಬೈತಾರೆ ಅಮ್ಮ? ಅಮ್ಮ ಗೊತ್ತ ಅದೇ ನಂಗೆ ಗೊತ್ತಿಲ್ಲ, ನಾನು ನಿಮ್ಮ ಮನೆಗೆ ಬರಲಿಲ್ಲಲ್ಲ, ನಂಗೆ ಗೊತ್ತಿಲ್ಲ ಹೇಗೆ ಬೈತಾರೆ ಅಂತ. ತುಂಬ ಬೈತಾರ? ಇಲ್ಲ, ಚೂರು ಚೂರು ಅಂದರೆ ಹೇಗೆ ಬೈತಾರೆ? ಒಮ್ಮೆ ನನಗೆ ತೋರಿಸ್ತಾಳ ಹೇಗೆ ಅಮ್ಮ ಬೈತಾರ ಅಂತ. ಅದ ಬೈತಾರ ಮತ್ತೆ ಮನೆಗೆ ಹೋಗಿ ಅದಕ್ಕೆ ಸಹ ಬೈಬೋದು. ಓ, ನೀನು ಹಾಗೆಲ್ಲ ಹೇಳಿ ಬಂದ್ಯಾ ಅಂತ ಹೇಳ್ಕೊಂಡಲ್ಲ, ಅದು ಸಹ ಹೆದರಿಕೆ ಉಂಟಾ? ಇಲ್ಲ. ಏನು ಕೇಳಿದ್ರು? ಇಲ್ಲ, ಹಾಂ, ಇಷ್ಟೇ ಆನ್ಸರ್. ನಾನೆಂತ ಮಾತನಾಡೋದು? ನಾನೇನು ಕೇಳಿದ್ರೆ ಊಟ ಮಾಡಿದ್ಯಾ? ಹಾಂ. ತಿಂಡಿ ತಿಂದ್ಯಾ? ಹಾಂ. ಹೋಮ್ವರ್ಕ್ ಮಾಡಿದ್ಯಾ? ಇಲ್ಲ. ಸ್ಕೂಲಲ್ಲಿ ಯಾರು ತುಂಬ ತಂಟೆ ಮಾಡೋದು? ಸ್ಕೂಲಲ್ಲಿ ಸಮರ್ಥ.
ಸಹ ಮಾಡ್ತಾ ಹಾಂ. ನೀನು ತಂಟೆ ಮಾಡೋದಿಲ್ವಾ? ಇಲ್ಲ, ನೀನು ಈ ಸ್ಕೂಲಲ್ಲಿ ಹೇಗಿದ್ಯಾ? ಸ್ಕೂಲಲ್ಲಿ ಮಾತಾಡ್ತೇನೆ. ಸ್ಕೂಲಲ್ಲಿ ಮಾತಾಡ್ತೀಯಾ? ಹಾಂ. ಮತ್ತು ಇಲ್ಲಿ ಮಾತ್ರ ಮಾತಾಡಿ ಹೆದರಿಕೆ ಆಗ್ತದಾ? ಹೌದು. ಯಾಕೆ ಹೆದರಿಕೆ ಆಗೋದು? ನಾನು ಬೈತೇನೆ ಅಂತವಾ? ಎಂತ ಮಾತಾಡೋದು? ಹೇಗೆ ಸ್ಕೂಲಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀಯ ಅದನ್ನು ಹೇಳು. ಸ್ಕೂಲಲ್ಲಿ ಫಸ್ಟ್ ಟೀಚರ್ ಬಂದ ತಕ್ಷಣ ಬರೀಲಿಕ್ಕೆ ಕೊಡ್ತಾರೆ, ಅದನ್ನು ಬರಿತೇವೆ, ಆದಮೇಲೆ ತೋರಿಸ್ತೇವೆ, ಮತ್ತು ರೇಸ್ ಮಾಡ್ತೇವೆ. ಎಂತ ರೇಸ್? ಬರೆಯೋದ್ರಲ್ಲಿ. ಓಕೆ. ಹಾಂ ಹಾಂ. ಆದಮೇಲೆ ಬ್ರೇಕ್ ಬರ್ತದಲ್ಲ, ಆಗ ಟಾಯ್ಲೆಟಿಗೆ ಹೋಗ್ತೇವೆ. ಹಾಂ. ಆದಮೇಲೆ ವಾಪಸ್ ಕ್ಲಾಸಿಗೆ ಬರ್ತೇವೆ. ಆದಮೇಲೆ ತಿಂಡಿ ತಿಂತೇವೆ. ಬ್ರೇಕ್. ಹಾಂ. ಹಾಂ. ಆದಮೇಲೆ ಟೀಚರ್ ಬರ್ತಾರಲ್ಲ, ಆದಮೇಲೆ ಅವರು ಪಾಠ ಮಾಡ್ತಾರೆ. ಹಾಂ. ಆದಮೇಲೆ ಮಧ್ಯಾಹ್ನ ಹೊತ್ತಿಗೆ ಊಟಕ್ಕೆ ಹೋಗ್ತೇವೆ. ಕುತ್ಕೊಂಡಾದ್ಮೇಲೆ ಪ್ರೇಯರ್ ಮಾಡ್ತೇವೆ. ಓ, ಪ್ರೇಯರ್ ಉಂಟಾ ಊಟಕ್ಕೆ? ಎಂತ ಪ್ರೇಯರ್? ಅನ್ನಪೂರ್ಣೆ. ಹೇಳೊಮ್ಮೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯಂ ಸಿದ್ಧಾರ್ಥಂ. ಅದು ಸಹ ಮಾಡ್ತೋಯ್ತು ಅವನಿಗೆ, ನೆನಪು ಮಾಡ್ಕೊಂಡು ಹೇಳು. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರೆ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯಂ ಸಿದ್ಧಾರ್ಥಂ. ಇವತ್ತು ಊಟ ಆದಾಗೆ, ಇವತ್ತು ಊಟ ಆದಾಗೆ ಬಿಡು, ಪ್ರೇಯರ್ ಆದಾಗೆ ನಿಂದು, ನಾನು ಊಟ ಮಾಡಿದಾಗ ಇರಲಿ ಬಿಡು. ಮತ್ತೆ ಬೇರೆ ಎಂತ ಮಾಡ್ತೀವಿ ಸ್ಕೂಲಲ್ಲಿ? ಬೇರೆ ಆಟಾಡ್ತೇನೆ. ಎಂತೆಲ್ಲ ಆಟ ಆಡಿಸ್ತಾರೆ? ವಾಲಿಬಾಲ್, ಥ್ರೋಬಾಲ್, ಕಬಡ್ಡಿ ಮತ್ತು ಕ್ರಿಕೆಟ್ ಆಡಿಸ್ತಾರೆ. ಕ್ರಿಕೆಟ್. ಹಾಂ. ಸೊ ನಿಂದು ಫೇವ್ರೆಟ್ ಗೇಮ್ ಯಾವುದು? ಕ್ರಿಕೆಟ್. ಯಾಕೆ ಕ್ರಿಕೆಟ್ ಇಷ್ಟ ಆದದ್ದು? ಅದು ಒಂಚೂರು ಇದಲ್ಲ. ಎಂತ ಉಂಟು ಬೇರೆ ಅದರಲ್ಲಿ? ಏನಿಲ್ಲ. ಕ್ರಿಕೆಟಲ್ಲಿ ಏನುಂಟು ಹೇಳಿ ಸ್ಪೆಷಲ್? ಅದರಲ್ಲಿ ಅದರಲ್ಲಿ ಜಾಸ್ತಿ ಜನ ಇರ್ತಾರಂತವ. ಅಲ್ಲ, ಮತ್ತೆ ಅದು ಹೊಡಿಲಿಕ್ಕೆಲ್ಲ ಒಳ್ಳೆ ಆಗ್ತದೆ. ಹೊಡಿಲಿಕ್ಕೆ? ಎಂತ ಹೊಡಿಲಿಕ್ಕೆ? ಬ್ಯಾಟಲ್ಲಿ ಬಾಲನ್ನು. ಓಕೆ. ಬೇರೆದ್ರಲ್ಲಿ ಆಗೋದಿಲ್ಲ ಅಂತವಾ? ಹಾಂ. ಸರಿ. ಮತ್ತೆ ಬೇರೆ ರೀಸನ್? ಬೇರೆ ರೀಸನ್ ಎಂತ ಇಲ್ಲ ಅಷ್ಟೇ, ಅದಕ್ಕೋಸ್ಕರ ನಿಮಗೆ ಕ್ರಿಕೆಟ್ ಇಷ್ಟ? ಹಾಂ. ಅದು ಬೇರೆ ಗೇಮ್ ಇಷ್ಟ ಇಲ್ಲ? ಇದು ಲೂಡೋ ಆಡ್ತೀಯಾ? ಹಾಂ. ಯಾರ ಜೊತೆ ಆಡಿ? ಅದು ಎಲ್ಲರೊಟ್ಟಿಗೆ. ಎಲ್ಲರ ಜೊತೆ ಆಡ್ಲಿಕ್ಕೆ ಆಗ್ತದೆ? ಲೂಡೋ ಎಷ್ಟು ಜನ ಆಡ್ಬೋದು ಹೇಳು? 4 ಜನ. ಹಾಂ. ಮತ್ತು ನೀನು ಎಲ್ಲರೊಟ್ಟಿಗೆ ಅಂತ ಹೇಳಿದಿ, ಹೇಗೆ ಆಟ ಆಡೋದು? ಅದು ಮೊಬೈಲಲ್ಲಿ 7 ಜನ ಬರ್ತದಲ್ಲ. ಓ, ನೀನು ಮೊಬೈಲಲ್ಲಿ? ಹಾಂ. ನಾನು ಈಗ ನಾರ್ಮಲ್ ಬೋರ್ಡ್ ಇಟ್ಟು ಆಡ್ತೇವಲ್ಲ ಹಾಗೆ ಅಂತ ಅಂದ್ಕೊಂಡೆ. ಹಾಂ. ಖಾಲಿ ಮೊಬೈಲಲ್ಲಿ ಆಟ ಆಡ್ತಾ ಕೂತ್ಕೊಳ್ತಿ ಹೇಗೆ? ಇಲ್ಲ, ಹೊರಗೆ ಹೋಗ್ತೇನೆ ನಾನು. ಹೊರಗೆ ಎಲ್ಲಿಗೆಲ್ಲ ಹೋಗ್ತಿ? ಅಲ್ಲಿ ಗ್ರೌಂಡಲ್ಲಿ. ಗ್ರೌಂಡಿಗೆ ಹೋಗ್ತಿ? ಅದೇಯಾ? ಬೇರೆ ಬೇರೆ ಎಂಥದ್ದಿಲ್ಲ. ಎಲ್ಲಿ ಸಹ ಹೋಗೋದಿಲ್ವಾ? ಮನೆ ಬಿಟ್ಟರೆ ಗ್ರೌಂಡ್ ಬಿಟ್ಟರೆ ಸ್ಕೂಲು. ಹಾಂ. ಅಷ್ಟೇ. ಸ್ಕೂಲಲ್ಲಿ ಯಾರು ನಿಮಗೆ ಫೇವ್ರೆಟ್ ಸರ್ ಅವ್ರ ಮೇಡಮ್? ಸುಹಾಸಿನಿ ಮೇಡಮ್. ಯಾಕೆ ಅವ್ರು ಫೇವ್ರೆಟ್ ನಿಮಗೆ? ಅವರು ಬರ್ತ್ಡೇಗೆಲ್ಲ ಗಿಫ್ಟ್ ಎಲ್ಲ ಕೊಡ್ತಾರೆ. ಓ, ನಿಮಗೆ ಬರ್ತ್ಡೇ ಗಿಫ್ಟ್ ಕೊಡ್ತಾರೆ ಅಂತ ಅವ್ರು ಇಷ್ಟ ಆದ್ರಾ? ಬೇರೆ ಯಾರು ಕೊಡೋದಿಲ್ಲ ಗಿಫ್ಟ್? ಯಾರು ಮಾತ್ರ ಎಂತೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ? ಪೆನ್, ಕಾರ್ಡು ಮತ್ತು ಕೆಲವು ಇದೆಲ್ಲ ಕೊಡ್ತಾರೆ, ರೋಸ್ ಎಲ್ಲ. ನಿಮ್ಮದು ಕ್ಲಾಸ್ ಟೀಚರ್ ಯಾರು? ಸುಹಾಸಿನಿ ಮೇಡಮ್. ಅವರೆಯಾ? ಹಾಂ. ಸೊ ನಿಮ್ಮದು ಹೆಡ್ ಮಿಸ್ಟ್ರೆಸ್? ರೂಪಾ ಮೇಡಮ್. ಹೌದಾ? ಅವ್ರು ಹೇಗಿದ್ದಾರೆ? ಅವರು ಜೋರಿದ್ದಾರೆ. ಬೈತಾರೆ ತುಂಬ? ಹಾಂ. ನಿನ್ನ ಬಗ್ಗೆ ಏನಾದರೂ ಕಂಪ್ಲೇಂಟ್ ಬಂದಿಲ್ಲ ಇಲ್ಲಿ ತನಕ? ಇಲ್ಲ, ಎಂತ ಸಹ ಬರಲಿಲ್ಲ. ನಿನ್ನ ಬಗ್ಗೆ ಅಮ್ಮ ಏನಾದರೂ ಕಂಪ್ಲೇಂಟ್ ಹೇಳಿದಾರಾ ಸ್ಕೂಲಲ್ಲಿ? ಹಾಂ. ಎಕ್ಸಾಮ್ಗಿಂತ ಮೊದಲು ಓದೋದಿಲ್ಲ ಅಂತ ಹೇಳಿದ್ದಾರೆ. ಎಕ್ಸಾಮ್ಗಿಂತ ಮುಂಚೆ ಓದೋದಿಲ್ವಾ? ಹಾಂ. ಅಂದರೆ ಈಗ ಎಕ್ಸಾಮ್ ಇವತ್ತಾದರೆ ನಿನ್ನೆ ರಾತ್ರಿ ಓದೋದು ಅಷ್ಟೇ? ಹಾಂ. ಅದಕ್ಕೂ ಹಿಂದಿನ ದಿನ ಎಲ್ಲ ಎಂತ ಸಹ ಇಲ್ಲ? ಓದ್ತೆ ಚೂರು ಚೂರು ಅಂದರೆ ಉದಾಸೀನವ ನಿಮಗೆ ಓದಲಿಕ್ಕೆ? ಮತ್ತು ನಿಮ್ಮದು ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಹೇಳಿದಾಗೆ? ನನಗೆ ಸೋಷಲ್. ಸೋಷಲ್ ಏನು ಸ್ಪೆಷಲ್? ಅದರಲ್ಲಿ ಹಿಸ್ಟ್ರಿ ಎಲ್ಲ ಇರ್ತದಲ್ಲ. ಇಸವಿ ಎಲ್ಲ ನೆನಪಿಟ್ಕೊಳ್ಬೇಕಲ್ವ ನಾನು? ಹಾಂ. ಇಸವಿ ಎಲ್ಲ ನೆನಪಿಟ್ಕೊಳ್ಬೇಕಲ್ವ ಹಿಸ್ಟ್ರಿಯಲ್ಲಿ? ಪರವಾಗಿಲ್ಲ. ಮತ್ತು ಮ್ಯಾಥ್ಸ್ ಯಾಕೆ ಇಷ್ಟ ಇಲ್ಲ? ಮ್ಯಾಥ್ಸ್ ಇಷ್ಟ ಇಲ್ಲ, ಟಫ್ ಅಲ್ಲ? ಹಾಂ. ಫಾರ್ಮುಲಾಸ್ ಎಲ್ಲ ಉಂಟು, ಕ್ಯಾಲ್ಕುಲೇಷನ್ ಮಾಡಬೇಕು ಅಲ್ಲ? ಹಾಂ. ಹೋಮ್ವರ್ಕಿಗೆ ಯಾರು ಹೆಲ್ಪ್ ಮಾಡೋದು? ಹೋಮ್ವರ್ಕ್ ನಾನೇ ಮಾಡ್ತೇನೆ. ಕೆಲವೊಂದು ಸತಿ ಅಮ್ಮ ಹೆಲ್ಪ್ ಮಾಡ್ತಾರೆ, ಮತ್ತು ಎಲ್ಲ ನಾನು ಮಾಡ್ತೇನೆ. ಮತ್ತು ತಂಗಿಗೆ? ತಂಗಿಗೆ ಅಮ್ಮ. ನೀನು ಮಾಡೋದಿಲ್ವಾ?
ನಾನು ನನ್ನದು ಮಾಡ್ಬೇಕಲ್ಲ. ಅಲ್ಲ, ಈಗ ನಿಂದು ಬೇಗ ಹೋಮ್ವರ್ಕ್ ಆಯಿತು. ಹಾಂ ಈಗ ತಂಗಿಗೆ ಸ್ವಲ್ಪ ಪ್ರಾಬ್ಲಮ್ ಬಂತು ಹಾಂ. ಹೋಮ್ವರ್ಕ್ ಮಾಡುವಾಗ, ಹಾಗೆ ಹೆಲ್ಪ್ ಮಾಡ್ಬೋದಲ್ಲ ನಿಮಗೆ? ಅವಳಿಗೆ ಅಷ್ಟು ಹೋಮ್ವರ್ಕ್ ಇರೋದಿಲ್ಲ. ಓ, ನಿಮಗೆ ಜಾಸ್ತಿ ಇರೋದು, ಅವಳಿಗೆ ಕಡಿಮೆಯಾ? ಹಾಂ ಸರಿ, ತಂಗಿ ಜೊತೆ ಏನಾದರೂ ಪೋಖ್ರಿ ಮಾಡಿದ್ದೀರಿ ತನಕ? ಹಾಂ. ಮನೆಗೆ ಗೊತ್ತಾಗದು ವಿಷಯ ಉಂಟಾ ಏನಾದರೂ ಪೋಖ್ರಿ ಮಾಡಿ? ಇಲ್ಲ ಉಂಟೇನಾ? ಹೇಳಿಕೆ ಹೆದರಿಕೆ ಆಗ್ತದೆ ಅಲ್ವಾ? ಹಾಂ ಸರಿ, ನಿನ್ನ ಜೊತೆ ಇನ್ನೆಷ್ಟು ಮಾತಾಡೋ ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ, ಓಕೆನಾ? ಓಕೆ. ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೊ ನಿಮ್ಮದು ಹಾಬೀಸ್? ನನ್ನ ಡ್ರಾಯಿಂಗ್. ಡ್ರಾಯಿಂಗಲ್ಲಿ ಏನೆಲ್ಲ ಮಾಡಿದ್ಯಾ? ಅದು ನೇಚರ್ ಅಲ್ಲ. ನೇಚರ್ ಮಾತ್ರ? ಬೇರೆ ಮಾಡ್ತೇನೆ ಕೆಲವು ಚಿಂಟುದೆಲ್ಲ. ಹಾಂ. ಡ್ರಾಯಿಂಗ್ ಕಾಂಪಿಟೇಷನ್ಗೆಲ್ಲ ಹೋಗಿದ್ಯಾ? ಹಾಂ. ಎಲ್ಲೆಲ್ಲ ಹೋಗಿದ್ದೆ? ಅದು ಅಲೆವರಿಗೆ ಹೋಗಿದ್ದೇನೆ ಅಷ್ಟೇ. ಮತ್ತೆ ಸ್ಕೂಲಲ್ಲಿ ಇರ್ತದಲ್ಲ. ಹಾಂ. ಪ್ರೈಸ್ ಎಲ್ಲ ವಿನ್ ಆಗಿದೆಯಾ? ಇಲ್ಲ, ಸರ್ಟಿಫಿಕೇಟ್ ಒಂದು ಸಿಕ್ಕಿದೆ ಅಷ್ಟೇ. ಎಂತ ಮಾಡಿದ್ದೆ ಸರ್ಟಿಫಿಕೇಟನ್ನು? ಹಾಂ, ಸರ್ಟಿಫಿಕೇಟ್ ಎಂತ ಮಾಡಿ ಇಟ್ಟಿದ್ದೇನೆ ಮನೆಯಲ್ಲಿ. ಫೈಲ್ ಒಳಗೆ ಹಾಕಿಟ್ಟಿದ್ಯಾ? ಹ್ಞೂ. ಬೇರೆ ಯಾವುದ್ರಲ್ಲಿ ಹೋಗಲಿಲ್ಲ? ಡ್ಯಾನ್ಸ್ ಇಲ್ಲ, ಸಿಂಗಿಂಗ್ ಇಲ್ಲ? ಹ್ಞೂ. ಖಾಲಿ ಡ್ರಾಯಿಂಗ್ ಮಾತ್ರ ನಿಮ್ಮದು ಹಾಬೀಸ್? ಟಿವಿ ನೋಡೋದಿಲ್ಲ, ಮೊಬೈಲ್ ನೋಡೋದಿಲ್ಲ? ಅದು ಅಮ್ಮ ಕೆಲವು ಸಂತಿ ಬಿಟ್ಟರೆ ಅಷ್ಟೇ. ಮಧ್ಯಾಹ್ನ ಅಷ್ಟೇ ನೋಡೋದು. ಮಧ್ಯಾಹ್ನ ಮತ್ತು ರಾತ್ರಿ ನೋಡ್ತೇವೆ. ಈಗ ನಿಮಗೆ ವೆಕೇಶನ್ ಅಲ್ಲ? ಹಾಂ. ಎಂತ ಪ್ಲ್ಯಾನ್ ಉಂಟು ವೆಕೇಶನಲ್ಲಿ? ಗೊತ್ತಿಲ್ಲ. ನನಗೆ ವೆಕೇಶನ್ ಇರೋದು, ನಿಮಗೆ? ನನಗೆ. ಹೌದು. ಎಂತ ಪ್ಲ್ಯಾನ್ ಮಾಡಲಿಲ್ವಾ? ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು? ಹಾಂ, ಇನ್ನು ಅಜ್ಜಿ ಮನೆಗೆ ಹೋಗ್ಲಿಕ್ಕೆ ಉಂಟು. ಅಜ್ಜಿ ಮನೆಯಲ್ಲಿ? ಕಾರ್ಕಳದಲ್ಲಿ. ಓ, ಕಾರ್ಕಳಕ್ಕೆ ಹೋಗ್ಬೇಕೇನು? ಹ್ಞೂ. ಅಜ್ಜಿ ಮನೇಲಿ ಒಳ್ಳೆ ಆಗ್ತದೆ, ನಿಮಗೆ ಇಲ್ಲಿಯೇ ಒಳ್ಳೆ ಆಗ್ತದಾ? ಅಜ್ಜಿ ಮನೆಯಲ್ಲಿ ಒಳ್ಳೆ ಆಗ್ತದೆ. ಏನು ಸ್ಪೆಷಲ್ ಇರ್ತದೆ ಅಜ್ಜಿ ಮನೆಯಲ್ಲಿ? ಅಲ್ಲಿ ಅಂಗಡಿ ಹತ್ತಿರವೇ ಉಂಟು. ಓ, ಖಾಲಿ ತಿನ್ಲಿಕ್ಕೆ ಹೋಗೋದು? ಇಲ್ಲಿ ನಿಮಗೆ ಅಂಗಡಿ ಹತ್ತಿರವೇ ಉಂಟಲ್ಲ? ಅಲ್ಲ, ಅಲ್ಲಿ ಇದೆಲ್ಲ ಉಂಟು. ಹೌದು. ಅಲ್ಲಿ ಚೂರು ಇದು ಉಂಟು ಅಂತ. ನಾನು ಬರಲಿಲ್ಲ ನಿನ್ನ ಅಜ್ಜಿ ಮನೆ. ಅಲ್ಲ, ಅಲ್ಲಿ ಚಿಕ್ಕ ಇದ್ದಾರೆ ನಮ್ಮದು. ಓ, ಇಲ್ಲಿ ಅಪ್ಪ ಅಮ್ಮ ಇಬ್ಬರು ಇರೋದಲ್ಲ? ಹಾಗೆ. ಅಜ್ಜಿ ಮನೆಗೆ ಹೋದಾಗ ಎಂತೆಲ್ಲ ಮಾಡ್ತಾರೆ ನಿಮಗೆ? ಹಾಕ್ತಾರೆ, ಓ ನನ್ನ ಮೊಮ್ಮಗ ಬಂದಿದ್ದಾನೆ ಅಂತ ಹೇಳ್ಕೊಂಡು? ಹಾಂ, ಚಿಕನ್ ಮಾಡ್ತಾರೆ. ಚಿಕನ್ ಇಲ್ಲಿ ಮಾಡೋದಿಲ್ವಾ? ಮಾಡ್ತಾರೆ. ಅಲ್ಲಿ ಮಾಡೋದು ಚಿಕನ್ ಸ್ಪೆಷಲ್ ಅಲ್ಲ, ಅಲ್ಲಿ ಬಂದ ತಕ್ಷಣ ಮಾಡ್ತಾರೆ. ಇಲ್ಲಿ ಸಂಡೆ. ಓ, ಇಲ್ಲಿ ಸಂಡೇ ಚಿಕನೆಯಾ? ಹ್ಞೂ. ಚಿಕನಲ್ಲಿ ನಿಮಗೆ ಯಾವುದು ಫೇವ್ರೇಟ್? ಅಂದರೆ ಲೈಕ್ ಕೆಲವರಿಗೆ ಸುಕ್ಕ ಇಷ್ಟ ಇರ್ತದೆ. ನನಗೆ ಸುಕ್ಕವೆಯಾ? ಹಾಂ. ಎಷ್ಟು ತಿಂತೀಯ? ಈಗ ಒಮ್ಮೆ ಈ ಸುಕ್ಕ ಮಾಡಿ ನಿನ್ನ ಮುಂದೆ ಇಟ್ಟು, ಆಯಿತಾ? ಅದರ ಜೊತೆ ದೋಸೆ ಕೊಟ್ಟರು, ಎಷ್ಟು ಖಾಲಿ ಮಾಡ್ಬೋದು? ಅಮ್ಮ ಎಷ್ಟು ಹಾಕ್ತಾರೆ ಅಷ್ಟೇ. ಅಮ್ಮ ಈಗ ಒಂದೇ ಹಾಕಿದ್ರು. ಅಮ್ಮನ ಹತ್ರ ಹೇಳ್ತೇನೆ ನಾನು ಹಾಕ್ಲಿಕ್ಕೆ. ಇಲ್ಲ, ಒಂದೇ ದೋಸೆ ಇರೋದು ಅಂತ ಹೇಳ್ತಾರೆ. ಹಾಗೆ ಎಂತ ಮಾಡ್ತೀವಿ? ಒಂದೇ ತಿಂತೇನೆ. ಮತ್ತೆ ಅಷ್ಟು ಸುಕ್ಕ ಬೇಸ್ಟ್ ಉಳ್ದಲ್ವಾ? ಇಲ್ಲ, ಅಮ್ಮ ಒಂದೇ ಸೌಂಟ್ ಹಾಕ್ತಾರೆ, ಅದು ಸುಕ್ಕ ಸಹ. ಓ, ನಿಂಗೀಗ ಒಂದು ದೋಸೆ ಹಾಕಿದರೆ ಒಂದೇ ಸೌಂಟ್ ಹಾಕೋದು, ಜಾಸ್ತಿ ಹಾಕೋದಿಲ್ಲ? ಓಕೆ. ಸ್ಕೂಲಲ್ಲಿ ಟ್ರಿಪ್ಪಿಗೆಲ್ಲ ಹೋಗಿದ್ರಾ? ಹಾಂ. ಎಲ್ಲಿ ಹೋಗಿದ್ರಿ? ಕಾರ್ಕಳದ್ದು ಗೊಮ್ಮಟೇಶ್ವರ ಬೆಟ್ಟಕ್ಕೆ. ಹೇಗೆ, ಸ್ಕೂಲ್ ಬಸ್ಸಲ್ಲಿ ಹೋದ? ನಿಮಗೆ ಸ್ಕೂಲ್ ಬಸ್ಸಲ್ಲಿ ಹೋದದ್ದು. ಸ್ಕೂಲ್ ಬಸ್ ಉಂಟಾ? ಹಾಂ. ಓಕೆ. ಎಷ್ಟು ಜನ ಎಲ್ಲರೂ ಹೋಗಿದ್ರಾ? ಅದು 4th 5th ಮತ್ತು 6th ಅಷ್ಟೇ. ಹಾಂ. ಮತ್ತು ನಿಮ್ಮದು ಸ್ಕೂಲ್ ಡೇ ಎಲ್ಲ ಆಯಿತಾ? ಹಾಂ. ಸ್ಕೂಲ್ ಡೇಗೆ ಏನು ಮಾಡಿದ್ದೀನಿ ನೀನು? ಡ್ಯಾನ್ಸ್. ಯಾವ ಡ್ಯಾನ್ಸ್? ರಿಮಿಕ್ಸ್ ಎಲ್ಲ. ಈಗ ಮಾಡ್ತೀಯಾ? ಸಾಂಗ್ ಆಗ್ತದೆ, ನೀನು ಡ್ಯಾನ್ಸ್ ಮಾಡಬೇಕು ಇಲ್ವಾ? ಇಲ್ಲ. ಯಾಕೆ, ಅದು ಸ್ಕೂಲದ್ದು ಸ್ಟೇಜಲ್ಲಿ ಮಾತ್ರ ಡ್ಯಾನ್ಸ್ ಮಾಡಬೇಕು ಅಂತ ರೂಲ್ಸ್ ಉಂಟಾ? ಇಲ್ಲ. ಇಲ್ಲ. ಮತ್ತೆ ಯಾಕೆ ನೀವು ಮಾಡೋದಿಲ್ಲ? ಅಮ್ಮ ಹೇಳಿದಾರಾ? ಇಲ್ಲ. ಅಮ್ಮ ಏನು ಹೇಳಿ ಕಳಿಸಿದ್ದಾರೆ ಹೇಳು ಮನೆಯಲ್ಲಿ? ಕ್ಯಾಟ್ಸ್ ಹ್ಯಾವ್ 4. ಓಕೆನಾ? ಬಗ್ಸ್ ಹ್ಯಾವ್ 4. ಬಟ್ ಸ್ಕೂಲ್ ಹ್ಯಾಸ್ 6. ವಾಟ್ ಆರ್ ದೇ? 4. ಕ್ಯಾಟ್ಸಲ್ಲಿ 4, ಬಗ್ಸಲ್ಲಿ 4, ಬಟ್ ಸ್ಕೂಲಲ್ಲಿ 6. ಎಂತ? ಕರೆಕ್ಟ್ ಯೋಚನೆ ಮಾಡಿ, ಇದಕ್ಕೆ ಆನ್ಸರ್ ಅದರಲ್ಲೇ ಉಂಟು. ಸರಿ, ಕ್ಯಾಟ್ಸ್ ಸ್ಪೆಲ್ಲಿಂಗ್ ಹೇಳಿ ನೋಡ. CATS. ಓಕೆ. ಎಷ್ಟು ಲೆಟ್ರ್ ಆಯಿತು? 4. ಓಕೆ. ಬಗ್ಸ್?
BUGS. ಎಷ್ಟಾಯಿತು? 4. ಓಕೆ. ಮತ್ತು ಸ್ಕೂಲ್ ಸ್ಕೂಲ್ 6. ಓಕೆ. ಹಾಗಾದರೆ ಅದಕ್ಕೆ ಏನಿರ್ಬೋದು ಆನ್ಸರ್? ನಾನು ಕ್ವಶನ್ ಕೇಳಿದಲ್ಲ, ಅದಕ್ಕೆ ಆನ್ಸರ್ ಏನಿರ್ಬೋದು? ಇನ್ನೊಮ್ಮೆ ರಿಪೀಟ್ ಮಾಡುವ. ಕ್ಯಾಟ್ಸ್ ಹ್ಯಾವ್ 4, bugs have 4, but school has 6. 6 ನಂಬರ್ ಅಲ್ಲ, ಲೆಟರ್. ಓಕೆ. ನಿಮಗೆ 5 ಸಲ ಹೇಳಿದರೆ ಮತ್ತೆ ಫ್ಲಾಶ್ ಆಗ್ತದೆ. ಒಂದು ಕ್ವಶನ್ 5 ಸಲ ಹೇಳ್ಬೇಕು ನಿಮಗೆ, ಅಲ್ವಾ? ಓಕೆ. ಇನ್ನೊಂದು, ಅ ಮ್ಯಾನ್ ಡೈಸ್ ಆಫ್ ಓಲ್ಡ್ ಏಜ್ ಇನ್ ಹಿಸ್ 25th ಬರ್ತ್ಡೇ. ಹೌ ಇಸ್ ದಿಸ್ ಪಾಸಿಬಲ್? ಓಲ್ಡ್ ಮ್ಯಾನು 25ನೇ ಬರ್ತ್ಡೇ ಸೆಲೆಬ್ರೇಷನ್ ಟೈಮಲ್ಲಿ ಸತ್ತ. ಹೇಗೆ? ಹಳೆಯವನೇ ಆಗಿರ್ತಾನೆ, ಓಕೆನಾ, ಏಜ್ಡೆ. ಬಟ್ ಅವನದು ಬರ್ತ್ಡೇ ಸೆಲೆಬ್ರೇಷನ್ ಮಾತ್ರ 25th ಆಗಿರ್ತದೆ. ಅದು ಹೇಗೆ? ನಿನ್ನ ಬರ್ತ್ಡೇ ಯಾವಾಗ ಹೇಳು? 15. 15 ಯಾವಾಗ? 15 ಜನವರಿ. ಓಕೆ, January 15. ಹಾಗಾದರೆ ಇವನದು 25th ಬರ್ತ್ಡೇ ಆಗಿರಬೇಕಿದ್ರೆ ಯಾವ ಟೈಮಲ್ಲಿ ಅವನು ಹುಟ್ಟಿರ್ಬೋದು? ಯಾವ ಮಂತಲ್ಲಿ ಹುಟ್ಟಿರ್ಬೋದು? ನೋ ಐಡಿಯಾ. ಜಾನ್ವರಿಯಲ್ಲಿ ಹುಟ್ಟಿದ? ಓಕೆ. ಜಾನ್ವರಿಯಲ್ಲಿ ಹುಟ್ಟಿದಾಗ ಯಾಕೆ ಅವನಿಗೆ 25th ಬರ್ತ್ಡೇಗೆ ಸೆಲೆಬ್ರೇಷನ್ ಮಾಡೋದು ಓಲ್ಡ್ ಏಜಲ್ಲಿ? ನಾನು ಹೇಳ ಆನ್ಸರ? ಫೆಬ್ರವರಿ 29th. ಯಾಕೆ ಹೇಳು? ಫೆಬ್ರವರಿಲಿ ಎಷ್ಟು? ಯಾಕೆ ಹೇಳು ಅಂತ ಹೇಳಿದ್ರೆ ನನ್ನ ಹತ್ರ ಕೇಳ್ತೀನಿ. ಫೆಬ್ರವರಿಲಿ ಎಷ್ಟು ಡೇಸ್ ಬರೋದು ಆ್ಯಕ್ಚುಲಿ? 28 or 29. 29 ರೇರ್ ಅಲ್ವಾ ಬರೋದು? ಸೊ ಅರ್ಥ ಆಯ್ತಾ ಈಗ? ಓಕೆ. ಇನ್ನೊಂದು ಕ್ವಶನ್, ಲಾಸ್ಟ್ ಕ್ವಶನ್. ವೇರ್ ಡಸ್ ಟುಡೇ ಕಮ್ ಬಿಫೋರ್ ಎಸ್ಟರ್ಡೇ? ಎಲ್ಲಿ ಬರ್ತದೆ? ಟುಡೇ ಎಸ್ಟರ್ಡೇಗಿಂತ ಮುಂಚೆ ಎಲ್ಲಿ ಬರ್ತದೆ? ಟುಮಾರೋ. ನಾನು ಕ್ವಶನಲ್ಲಿ ಟುಮಾರೋ ಬರಲೇ ಇಲ್ಲ. ಗೊತ್ತಾಗ್ತಲ್ವಾ? ಗೊತ್ತಾಯ್ತು. ಕ್ವಶನ್ ಹೇಳಿ. ನಿಮಗೆ 5 ಸಲ ಹೇಳ್ಬೇಕಲ್ಲ. ವೇರ್ ಡಸ್ ಟುಡೇ ಕಮ್ ಬಿಫೋರ್ ಎಸ್ಟರ್ಡೇ? ವೇರ್ ಡಸ್ ಟುಡೇ ಕಮ್ ಬಿಫೋರ್ ಎಸ್ಟರ್ಡೇ? ಓಕೆ. ಟುಡೇ ಸ್ಪೆಲ್ಲಿಂಗ್ ಏನು ಹೇಳು? TODAY. ಓಕೆ. ಮತ್ತು ಎಸ್ಟರ್ಡೇ? YESTARDY. ಸರಿ, ಈಗಾದರೂ ಫ್ಲ್ಯಾಶ್ ಆಯಿತಾ ಎಲ್ಲಿ ಹೀಗೆ ಬರ್ತದೆ ವರ್ಡಿಂಗ್ಸ್ ಅಂತ? ಗೊತ್ತಾಗ್ತಿಲ್ವಾ? ಎಸ್ಟರ್ಡೇ, ಟುಮಾರೋ, ಟುಡೇ. ಡೇ. ಯಾವ ಡೇ? ಬರ್ತ್ಡೇನಾ? ಡಿಕ್ಷನರಿಯಲ್ಲಿ ಬರೋದಲ್ವ? ಡಿಕ್ಷನರಿಯಲ್ಲಿ ತಾನೇ ಹೀಗೆ ಬರೋದು. ಡಿಕ್ಷನರಿ ನೋಡಿದ್ದೆ ಫಸ್ಟ್ ಆಫ್ ಆಲ್, ಅದು ಹೇಳು. ಇದೀಗ ಹೇಗೆ ಕೇಳಿದ್ದು ನಾನು ಕ್ವಶನ್? ವೇ ಡಸ್ ಟುಡೇ ಕಮ್ ಬಿಫೋರ್ ಎಸ್ಟರ್ಡೇ? ಟುಡೇ ಸ್ಪೆಲ್ಲಿಂಗ್ ಏನು ಹೇಳು? T ಫಸ್ಟ್, I ಫಾಸ್ಟ್. ಸೊ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ತಾನೇ ಬರೋದು. ಅರ್ಥ ಆಯ್ತಾ? ಈ ಕ್ವಶನನ್ನು ಹೋಗಿ ಬೇರೆಯವ್ರಿಗೆ ಕೇಳಬೇಕು ಅಂತಿದೆಯಾ?
ನಾನು ಕೇಳಿದ ಕ್ವಶನ್ಸ್ ಎಲ್ಲ ನೆನಪುಂಟ ಹೇಳಿ ನೋಡ ಫಸ್ಟ್ ಆಫ್ ಆಲ್. ಇಲ್ಲ ನೆನಪಿಲ್ಲ. ನಾವು ಸಹ ನೆನಪಿಲ್ವಾ? ತಂಗಿ ಹೋಗಿ ಕೇಳ್ಬೋದಿತ್ತಲ್ವ ನಾವು, ಅಲ್ವಾ? ಹಾಂ ಸರಿ ಬಿಡು. ಈಗ ನೀನು ದೊಡ್ಡವನಾದ್ಮೇಲೆ ಏನಾಗಬೇಕಂತಿದ್ಯಾ? ನನಗೆ ಆರ್ಮಿ. ಆರ್ಮಿ ಜಾಯ್ನ್ ಆಗಬೇಕಂತ ಇದೆಯಾ? ಹಾಂ. ಸೊ ಆರ್ಮಿ ಜಾಯ್ನ್ ಆಗೋಕ್ಕೆ ಏನೆಲ್ಲ ಬೇಕು? ಅದಕ್ಕೆ ಪ್ರಾಕ್ಟೀಸ್ ಎಲ್ಲ ಬೇಕು. ಖಾಲಿ ಪ್ರಾಕ್ಟೀಸ್ ಇದ್ದರೆ ಸಾಕಾ? ಅದಕ್ಕಿಂತ ಇಷ್ಟು ಹೈಟ್ ಇರಬೇಕಂತ ಉಂಟು, ವೆಯ್ಟ್ ಇರಬೇಕಂತ ಉಂಟು. ನಿಂದು ಹೈಟ್ ಎಷ್ಟೀಗ? ನನ್ನದು ನಿನ್ನ ಹೈಟ್ ನೋಡಲಿಲ್ಲ ನಾನು. ಸ್ಕೂಲಲ್ಲಿ ಹೈಟ್ ವಯಸ್ಸಲ್ವ ನಾವು ಕೂರಿಸೋದು? ಹಾಂ ಇಲ್ಲ, ಒಟ್ಟರೆ ರೋಲ್ ನಂಬರ್ ವೈಸ್ ಕೂಲಿಸ್ತಾರೆ. ಓಕೆ, ನಿಂದು ರೋಲ್ ನಂಬರ್ ಸ್ಟಾರ್ಟ್ ಅಲ್ಲ ಬರ್ತದಲ್ಲ? ಅಲ್ಲ 3. ನಿಂದು 3ಯಾ? ಹಾಂ. ಓಕೆ, ಈಗ ಇದು ನಿಮ್ಮ ಸ್ಕೂಲಲ್ಲಿ ಯಾರು ತುಂಬ ತಂಟೆ ಮಾಡೋದು ಎಲ್ಲ ಕ್ಲಾಸಲ್ಲಿ? ಸಹ ಮಾಡ್ತದೆ. ನನಗೆ ನೀನು ಸಪೋರ್ಟ್ ಮಾಡ್ತೀಯಾ? ಇಲ್ಲ ಅವ ನಿಮಗೆ ಬೈದಿದ್ದಾನೆ ಯಾವತ್ತಾದರೂ? ಹಾಂ. ನಿಮಗೆ ಬೇಜಾರಾಗ್ತದೆ ಬೈದರೆ? ಖುಷಿ ಆಗ್ತದ? ಇಲ್ಲ. ನೀ ಎಂತ ಮಾಡ್ತೀಯ ಅವ್ನು ಬೈದಾಗ? ನಾನು ಅವನೊಟ್ಟಿಗೆ ಮಾತಾಡೋದಿಲ್ಲ. ಓಕೆ, ಈಗ ನಿಮಗೆ ಮನೇಲಿ ಅಮ್ಮ ಬೈತಾರೆ, ಅಮ್ಮನ ಜೊತೆ ಹೇಗೆ ಮಾಡ್ತೀಯಾ? ಅಮ್ಮ ಇದ್ದರೆ ನಾನು ಸುಮ್ಮನೆ ಕೂತ್ಕೊಳ್ತೇನೆ. ಅಮ್ಮನ ಹತ್ರ ಮಾತಾಡ್ತೀಯಾ? ಹಾಂ. ಬೇಕಲ್ಲ, ಅಡುಗೆ ಎಲ್ಲ ಮಾಡಿ ಹಾಕ್ಬೇಕಲ್ಲ. ಹೌದು, ನೀ ಅಡುಗೆ ಮಾಡಿದ್ಯಾ? ಹಾಂ. ಎಂತ ಅಡುಗೆ ಮಾಡಿದ್ಯಾ? ಜ್ಯೂಸ್, ಮತ್ತು ಅಮ್ಮ ಕೆಲವೊಂದು ಸತಿ ದೋಸೆ ಕಡ್ದಿದ್ರೆ ದೋಸೆ ಇದು ಮಾಡ್ತೇನೆ, ಮತ್ತು ಚಪಾತಿ ಕಾಯಿಸ್ತೇನೆ. ಚಪಾತಿ ಕಾಯಿಸ್ತೀವಿ. ಹಾಂ. ಬೇರೆ ಅನ್ನ ಎಲ್ಲ ಎಂತ ಮಾಡೋದಿಲ್ಲ? ಅದು ಅಮ್ಮ ಮಾಡ್ತಾರೆ. ಅದು ಅಮ್ಮ ಈಗ ಎಂತ ಮಾಡ್ತಿದ್ದಾರೆ ಮನೆಯಲ್ಲಿ? ಅಮ್ಮ ಈಗ ಮನೇಲಿ ಕೆಲಸ ಮಾಡ್ತಾರೆ. ನೀವು ಕೆಲಸಕ್ಕೆಲ್ಲ ಹೆಲ್ಪ್ ಮಾಡಿ ಬರಬೇಕಿತ್ತಾನೆ? ಹಾಂ. ಎಲ್ಲ ಹೆಲ್ಪ್ ಮಾಡಿ ಅಮ್ಮನನ್ನು ರೆಸ್ಟ್ ತಗೊಳ್ಳಿ ಅಂತ ಕೂರಿಸಿ ಬರಬೇಕಿತ್ತು. ಅಮ್ಮಂದೆಲ್ಲ ಕೆಲಸ ಆಗಿದೆ. ಓಕೆ, ಆಯಿತು. ಇಲ್ಲ ಇಲ್ಲ ಅಂತ ಹೇಳಿ ಏನೋ ಒಂದು ಮಾತನಾಡಿ, ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಓಕೆನಾ? ಥ್ಯಾಂಕ್ ಯು ನನ್ನ ಶೋಗೆ ಬಂದಿದ್ದಕ್ಕಾಗಿ. ಓಕೆ, ಇದಾಗಿತ್ತು ಇವತ್ತಿನ ಅರಳುವ ಮೊಗ್ಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನಾ ಟಿವಿ.